ಮಣಿಪಾಲ ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ ಮಂಗಳೂರು ಇದರ ವತಿಯಿಂದ ಸ್ಟೂಡೆಂಟ್ ಕಾನ್ಫರೆನ್ಸ್ ಆಫ್ ರಿಸರ್ಚ್ ಇನ್ ಎಜುಕೇಷನ್ ಎನ್ನುವ 2 ದಿನಗಳ ರಾಷ್ಟ್ರಮಟ್ಟದ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಅಂತ ಮಣಿಪಾಲ ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ನ ಅಸೋಸಿಯೇಟ್ ಡೀನ್ ಡಾಕ್ಟರ್ ದಿಲೀಪ್ ಜಿ ನಾಯಕ್ ಹೇಳಿದ್ದಾರೆ. ಅವರು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಸ್ಟೂಡೆಂಟ್ ಕಾನ್ಫರೆನ್ಸ್ ಆಫ್ ರಿಸರ್ಚ್ ಇನ್ ಎಜುಕೇಷನ್ ಎನ್ನುವ 2 ದಿನಗಳ ರಾಷ್ಟ್ರಮಟ್ಟದ ಸಮ್ಮೇಳನವನ್ನು ಮಾರ್ಚ್ 2ರಂದು ಮಂಗಳೂರಿನ ಡಾಕ್ಟರ್ TMA5 ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಆಯೋಜಿಸಲಾಗಿದೆ. ಈ ಸಮ್ಮೇಳನದಲ್ಲಿ ಡೆಂಟಲ್ ಒಲಿಂಪಿಕ್ಸ್, ಶೈಕ್ಷಣಿಕ ವಿಡಿಯೋ ಪ್ರಸ್ತುತಿ ಪ್ರಬಂಧ ಮಂಡನೆ ಮುಂತಾದ ವಿಚಾರಗಳು ಒಳಗೊಂಡಿವೆ ಮತ್ತು ದೇಶದಾದ್ಯಂತ ಸುಮಾರು 500 ವಿದ್ಯಾರ್ಥಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. 2nd March at 10 a.m. at Dr. TMA5 International Convention Center. This is purely an undergraduate student research conference. The first one which was the first time being held in India was 2 years back. We are coming in for the second time. It is called as SCORE 2.0. There are about 23 dental colleges from all over South India participating in this research conference. About 500 undergraduate student delegates. This conference is for the students, by the students, of the students. A very unique concept. It will be inaugurated by Dr. H. Vinod Bhatt, the Vice Chancellor of MAHE Manipal. Also present will be Dr. Purnima Baliga, Pro Vice Chancellor, Faculty of Health Sciences, and Dr. V. Surendra Shetty, the Pro Vice Chancellor for the Mangalore campus. ಈ ಸಂದರ್ಭ ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಆಫ್ ಸ್ಟೂಡೆಂಟ್ ರಿಸರ್ಚ್ ಫಾರಂನ ಪ್ರೆಸಿಡೆಂಟ್ ಪಾವಸ್ ಶರ್ಮಾ, ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ ಕಾರ್ಯದರ್ಶಿ ವಿದುಷಿ ಗುಪ್ತಾ, ಪ್ರೊಫೆಸರ್ ಡಾಕ್ಟರ್ ರವಿಕಿರಣ್ ಉಪಸ್ಥಿತರಿದ್ದರು. ಪವನ್ ಕಾಜಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.